ಮಧ್ಯಂತರ ವಿರಾಮದ ನಂತರ ಮತ್ತೆ ಆಟ ಪ್ರಾರಂಭವಾಗಿದೆ. 4-3 5-3 2 ಅಂಕದ ಮುನ್ನಡೆಯಲ್ಲಿದೆ ನಾಶ. ಇವಾಗಿನ ಸ್ಥಳೀಯ ತಂಡ ಮರಿನಾಲ್ಕೂರು ಮುನ್ನಡೆಯ ಹತ್ತೂರಿನ ನಾಶ ತಂಡ ಎದುರಾಳಿ ಮಂಗಳೂರು. ತಂಡದ ಕೋಚ್ಗಾಗಿ ದಿನಕರ್ ಕರ್ಲಾ ಇವರ ಸಲಹೆ ಸೂಚನೆಗಳನ್ನು ಪಡೆಯುತ್ತಾ ಅಂಕಪಟ್ಟಿಯಲ್ಲಿ 5-4 1 ಅಂಕದ ಕೈಗೊಂಡಿದೆ ನಾಶ. ಪ್ರಸ್ತುತ ಈ ಅಂಗಳದಲ್ಲಿ ಸರ್ ಮಿಲಾಗ್ರೆಸ್ ವಿರುದ್ಧವಾಗಿ ವಾಣಿ ಕಾಲೇಜ್ ಬೆಳ್ತಂಗಡಿ ನಡುವೆ ಪ್ರೀ ಕ್ವಾರ್ಟರ್ ಅಂತಿಮ ಪಂದ್ಯ. ಈ ಅಂಗಳದಲ್ಲಿ ಕ್ವಾರ್ಟರ್ ಫೈನಲ್ ವಿಭಾಗದ ಪ್ರಥಮ ಸ್ಪರ್ಧೆ ಬೆಳ್ತಂಗಡಿ ಮತ್ತು ಉಪ್ಪಿನಂಗಡಿ. ಗುರುದೇವ್ ಬೆಳ್ತಂಗಡಿ ಜಿಪಿಯುಸಿ ಉಪ್ಪಿನಂಗಡಿ ಎರಡು ಅಂಕಗಳು ಮಿಲಾಗ್ರೆಸ್ ಮಂಗಳೂರು ಖಾತೆ. Milagres ಮತ್ತು ವಾಣಿ ನಡುವೆ 6-8. ಅಂಕಣವಿಯಲ್ಲಿ ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 7-4 3 ಅಂಕದ ಮುನ್ನಡೆಯಲ್ಲಿ ನಾಶ. ಮಂಗಳೂರಿನಿಂದ ಡಬಲ್ ದಾಳಿ. ಪ್ರಸ್ತುತ ಅಂಕಣದಲ್ಲಿ ವಾಣಿ ಬೆಳ್ತಂಗಡಿ ಮತ್ತು ಮಧ್ಯಮ ವಿರಾಮ 6-6 ಸಮಬಲ. ಅಂಕ ಸಂಪಾದನೆ ಮಾಡಲು 7-3 ಪಂದ್ಯಾಟ. ಜೆರ್ಸಿ ನಂಬರ್ 4 ಕೊನೆಯ 2 ನಿಮಿಷದ ಆಟ ಮಾತ್ರ ಟಚ್ ಮುಖೇನ ಮತ್ತೆ 1 ಅಂಕದ ಸೇರ್ಪಡೆಯಾಗಿದೆ. 5-7 ಪಂದ್ಯಾಟ. ಇಲ್ಲಿ ಸೂಪರ್ ಟೆಕ್ನಿಕಲ್ ಆನ್. ಈ ಬಾರಿ ವಾಣಿ ಬೆಳ್ತಂಗಡಿಯಿಂದ ಡಿಫೆನ್ಸ್ ವಿಭಾಗ ಟ್ಯಾಕಲ್ ಅಂಕವನ್ನು ಗಳಿಸಿಕೊಂಡ ಪರಿಣಾಮ 7-6. ದ್ವಿತೀಯ ಪಂದ್ಯ ಮೊದಲ ಅಂಕ ವಾಣಿ ಖಾತೆಗೆ. ಮತ್ತೆ 2 ಅಂಕದ ಜೋಡಣೆಯೊಂದಿಗೆ ಅಂಕಪಟ್ಟಿಯಲ್ಲಿ 7-7 ಸಮಾಬಲ. 7-7 ಉಲ್ಲಂಘನೆ 7-8. ಇನ್ನೂ ಕೂಡ 7 ಸಮತೋಲನವಿದೆ. ಪಂದ್ಯದ ದ್ವಿತೀಯ ಪಂದ್ಯದಲ್ಲಿ ಮಿಲಾಗ್ರೆಸ್ ಮಂಗಳೂರು ಬೆಳ್ತಂಗಡಿ ನಡೆಯಲಿದೆ. ಮರಿನಾಲ್ಕೂರು ತಂಡದಲ್ಲಿ 4 ಆಟಗಾರರಿದ್ದಾರೆ. 5 ಆಟಗಾರರಿದ್ದಾರೆ. 7-7 ಸಮಬಲದ ಹೋರಾಟ. ಸಹಲ್ ಮೂಲಕ ಮಂಗಳೂರಿಗೆ 8-7. ವಾಣಿ ಮತ್ತು ಮಿಲಾಗ್ರೆಸ್ ನಡುವೆ ಅದ್ಭುತ ಆಟ. ಈ ನಡುವೆ ವಾಣಿ ಅಂಕವನ್ನು ಗಳಿಸಿಕೊಂಡಿದೆ. 8-8 ಸಮಬಲ. ಅಂಕಣವಿಯಲ್ಲಿ 7-7 ಸಮಬಲದೊಂದಿಗೆ ಹೋರಾಟ ಸಾಧ್ಯವಾಗ್ತಾ ಇದೆ. ದಾಳಿಯಲ್ಲಿ ನಾಸರ್ 8-8. ಅಂತಿಮ 3 ನಿಮಿಷ 8-8. ಆಟ ಮಿಲಾಗ್ರೆಸ್ ಮಂಗಳೂರು 9-8. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 7-7 ಸಮಬಲದಲ್ಲಿದೆ. ಈ ಅಂಕಣದಲ್ಲಿ ಶಕ್ತಿ ಕಾಲೇಜ್ ಬಂದಂತೆ SMC ಮೂಡಬಿದ್ರೆ ಕೂಡ ತಲುಪುವಂತೆ ಶೀಘ್ರದಲ್ಲಿ ಸ್ಪರ್ಧೆಗಳನ್ನು ಮುಂದುವರಿಸಬೇಕು. ಹೀಗಾಗಿ ಇನ್ನೇನು 2 ಅಂಕಣಗಳಲ್ಲಿ 2 ಕ್ವಾರ್ಟರ್ಗಳು ಮುಕ್ತಾಯಗೊಂಡೊಡನೆ 40 ಕಿಲೋ ಆರಂಭ. Okay.
9-8 ಮಿಲಾಗ್ರಿಸ್ 7-7 ಅಂತರದಲ್ಲಿ ಪಂದ್ಯ ಸಾಗಿಕೊಂಡ ಇದೆ. ಆಹಾ, ಪೂರ್ಣಾವಧಿ ಮುಕ್ತಾಯದಲ್ಲಿ ಸಮದಲ್ಲಿ ಮುಕ್ತಾಯಗೊಂಡರೆ ಚಿನ್ನದ ದಾಳಿಗೆ ಅವಕಾಶ. ಆಹಾ, ಗೋಲ್ಡನ್ ಪ್ರೈಡ್ ಅಲ್ಲಿ ಆರಂಭ. ಲಾಸ್ಟ್ 2 ಮಿನಿಟ್ಸ್ ಇಲ್ಲಿ ಕೂಡ ಅವಕಾಶನ ತಳ್ಳಿ ಹಾಕುವಂತೆ ಇಲ್ಲ. 9-8 ಮಿಲಾಗ್ರಿಸ್ ಮಂಗಳೂರು. ಅಕಾಡೆಮಿಯಲ್ಲಿ ಪಂದ್ಯಾಟ ಮುಕ್ತಾಯ ಸಮಬಲದೊಂದಿಗೆ ಮುಕ್ತಾಯಗೊಂಡಿದೆ. 9-8 in favor of team of Milagres Bangalore. ಇಲ್ಲಿ ಕೊನೆಯ ಚಿನ್ನದ ದಾಳಿಯನ್ನು ಮಾಡುವ ಅವಕಾಶ ಯಾರಿಗೆ? ಆಶಾ ಮತ್ತು ನೋಡಬೇಕಾಗಿದೆ. ದಾಳಿ ಮಾಡಲೇಬೇಕು. ನಾಸಿರ್ ಸೂಪರ್ ಟೆಕ್ನಿಕ್ಸ್ ವಿವರವಾಗಿ ಮಿಲಾಗ್ರಿಸ್ ಕಡೆಗೆ ನಾಸಿರ್. (9-8) in favor of Team Milagres. With title match in progress, last minute of the match. Third right. Here is desired right. Do or die. 9-8. ಇಲ್ಲಿ ಚಿನ್ನದ ದಾಳಿಯನ್ನು ಮಾಡುವ ಆಟಗಾರ ನಮ್ಮ 7 ಅನೀಸ್ ದಾಳಿಯಲ್ಲಿ ವಿಭಾಗದಲ್ಲಿ ಉತ್ತಮವಾದ ಯಶಸ್ವಿ ದಾಳಿ 2 ಹಂತದ ಸಾಧನೆಗೆ 9-7 ಪಂದ್ಯಾಟ ಮುಕ್ತಾಯಗೊಂಡಿದೆ. ನಾಶ ತಂಡ ಮುಂದಿನ ಹಂತಕ್ಕೆ ಮಕ್ಕಳ ಸೂಪರ್ ಟೇಕ್ ಆನ್ ಆಗಿದೆ. 10-8 ಸಹಲ್ರವರ ದಾಳಿ. 10-8 Milagres ಕರ್ನಾಟಕಕ್ಕೆ ಕಾಯ್ದುಕೊಂಡಿ. ಬನ್ನಿ ಆ ಅಂಕಣಕ್ಕೆ ಶಕ್ತಿ ಕಾಲೇಜ್ ಬಂದಿದೆ ಮತ್ತು SMC ಕೂಡ ಬಂದಿದೆ. BL ನಾಯಕರಲ್ಲಿ SMC ಬಂದಿದೆ, ಶಕ್ತಿ ಕಾಲೇಜ್ ಇಲ್ಲಿದೆ. ಈ ಪಂದ್ಯ Milagres ಗೆದ್ದುಕೊಂಡಿದೆ.